ಶಾಂತಿ ಸಾಮರಸ್ಯಕ್ಕೆ ಹೆಸರಾಗಿದ್ದ ಪುಣಚ ಗ್ರಾಮದಲ್ಲಿ ಕೋಮು ಸಂಘರ್ಷಕ್ಕೆ ಕಾರಣವಾಗುವಂತಹ ಘಟನೆಗಳು ನಡೆಸ್ತಾ ಇರುವುದು ಖಂಡನೀಯ. ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇರುವ ಧ್ವನಿ ಮುದ್ರಣದ ಸತ್ಯಾಸತ್ಯತೆಯನ್ನ ಪರಿಶೀಲಿಸಬೇಕು. ದುಷ್ಕೃತ್ಯ ನಡೆಸಿದ ನೈಜ ಆರೋಪಿಗಳನ್ನು ಬಂಧಿಸಬೇಕು ಎಂದು ಪುಣಚ ಘಟಕ ಹಿಂದೂ ಹಿತರಕ್ಷಣಾ ವೇದಿಕೆ ಆಗ್ರಹಿಸಿದೆ. ವಿಟ್ಲದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಿಜೆಪಿ ಪುತ್ತೂರು ಮಂಡಲ ಕಾರ್ಯದರ್ಶಿ ರಾಮಕೃಷ್ಣ ಬಿ ಮುಂಡಬೈಲ್ ಅವರು, ಪುಣಚ ಮಣಿಲದಲ್ಲಿ ಚರ್ಚ್ ಬಳಿಯಲ್ಲಿದ್ದ ಪ್ರತಿಮೆಗೆ ಕಲ್ಲು ತೂರಿ ಸಮಾಜದಲ್ಲಿ ಶಾಂತಿ ಕೆಡಿಸಲು ಮುಂದಾಗಿರುವ ವಿಚಾರ ಊರಿಗೆ ತಿಳಿದಿದೆ. ಸಮರ್ಪಕವಾಗಿ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸದೆ ಒತ್ತಡಕ್ಕೆ ಮಣಿದು ಹಿಂದೂ ಯುವಕರನ್ನ ಠಾಣೆಗೆ ಕರೆಸಿ ತನಿಖೆಗೆ ಒಳಪಡಿಸಲಾಗಿತ್ತು. ಆದರೆ ನೈಜ ಆರೋಪಿಗಳೆಂದು ತಿಳಿದರೂ ಅವರನ್ನ ವಿಚಾರಣೆಯೂ ನಡೆಸದೆ ಬಿಟ್ಟಿರೋದು ಸರಿಯಲ್ಲ ಎಂದು ಹೇಳಿದರು. ಈ ಸಮಾಜದಲ್ಲಿ ಒಂದು ಅಶಾಂತಿಯನ್ನು ನಿರ್ಮಾಣ ಮಾಡುವಂತ ಮತ್ತು ಸಮಾಜದ ಶಾಂತಿಯನ್ನು ಕೆಡಿಸುವಂತ ಒಂದು ದುಷ್ಕೃತ್ಯಕ್ಕೆ ಕೈ ಹಾಕಿದಂಥ ವಿಚಾರ ಬಹುಶಃ ಮಾಧ್ಯಮದವರಿಗೂ ಊರಿನ ಜನರಿಗೂ ಎಲ್ಲರಿಗೂ ಗೊತ್ತಿದೆ. ಈ ವಿಷಯ ವಿಟ್ಲ ಪೊಲೀಸ್ ಸ್ಟೇಷನ್ಗೆ ಬಂದಾಗ ವಿಟ್ಲ ಪೊಲೀಸ್ ಸ್ಟೇಷನ್ನ ಆರಕ್ಷಕ ಠಾಣಾಧಿಕಾರಿಗಳು ಮತ್ತು ಸಿಬ್ಬಂದಿಗಳು ತರಾತುರಿಯಲ್ಲಿ ಅದನ್ನು ಯಾವುದೇ ರೀತಿಯಾದಂಥ ಸಮರ್ಪಕವಾದಂಥ ಸರಿಯಾದ ನೆಲೆಯಲ್ಲಿ ತನಿಖೆಯನ್ನು ಮಾಡದೆ ಪುಣಚದಲ್ಲಿರುವಂತಹ ಹಿಂದೂ ಯುವಕರನ್ನು ಬಹುಶಃ ಅವರು ತನ್ನ ಜೀವನವನ್ನು ನಡೆಸುವುದಕ್ಕೋಸ್ಕರ ಇದು ಕೂಲಿ ಕೆಲಸ ಇರಬಹುದು ಅಥವಾ ರಿಕ್ಷಾ ಚಾಲನೆಯನ್ನು ಮಾಡತಕ್ಕಂಥ ಅಮಾಯಕ 4 ಜನ ಹಿಂದೂ ಯುವಕರನ್ನು ಪೊಲೀಸ್ ಸ್ಟೇಷನ್ಗೆ ಕರೆದು ಅವರನ್ನು ಅರೆಬರೆ ಬಟ್ಟೆಯಲ್ಲಿ ನಿಲ್ಲಿಸಿ ಒಂದು ಅರ್ಧ ಗಂಟೆಯ ತನಕ ಒಳಗಡೆ ಕೂತುಳಿಸುವಂಥ ಕೆಲಸವನ್ನು ವಿಟ್ಲ ಪೊಲೀಸ್ನವರು ಮಾಡಿದ್ದಾರೆ ಅಂತ ಹೇಳಿದರೆ ಬಹುಶಃ ಇದನ್ನು ನಮ್ಮ ಗ್ರಾಮದ ಇಡೀ ಜನತೆ ಇದನ್ನು ಖಂಡಿಸಿದೆ. ಈ ಸಂದರ್ಭ ಪುತ್ತೂರು ಮಂಡಲ ರೈತ ಮೋರ್ಚಾ ಉಪಾಧ್ಯಕ್ಷ ರಾಜೇಂದ್ರ ರೈ ಬೈಲುಗುತ್ತು, ಬಿಜೆಪಿ ಪುಣಚ ಗ್ರಾಮ ಸಮಿತಿ ಅಧ್ಯಕ್ಷ ಹರೀಶ್ ಎಂ, ಕಾರ್ಯದರ್ಶಿ ಪ್ರವೀಣ್, ಸಾಮಾಜಿಕ ಕಾರ್ಯಕರ್ತ ಗುರುವಪ್ಪ ಡಿ ಉಪಸ್ಥಿತರಿದ್ದರು.